ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಬೇಕ್ ಸ್ಟುಡಿಯೋ ಹಾಗೂ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಇವತ್ತು ಸ್ಪೆಷಲ್ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್ ಫುಡ್ ಮಾಡೋದಕ್ಕೋಸ್ಕರ ನಮ್ಮ ಜೊತೆಗೊಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಅಪೂರ್ವ ಸುವರ್ಣ. ಬನ್ನಿ ಅವರನ್ನು ಸ್ವಾಗತಿಸೋಣ. ಸ್ವಾಗತ. ನಮಸ್ತೆ. ಎಸ್, ಸೊ ಇವತ್ತು ಏನು ಸ್ಪೆಷಲ್ ಆ್ಯಂಡ್ ಡೆಲಿಷಿಯಸ್ ಫುಡ್ ಮಾಡಿಕೊಡ್ತಿದ್ದೀರಾ? ವೆರಿ ಈಸಿ ಆಗಿರುವಂತಹ, ಎವ್ರಿ ಒನ್ ವಿಲ್ ಲೈಕ್ ಇಟ್, ಕಿಟ್ ಕ್ಯಾಟ್ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಕಿಟ್ ಕ್ಯಾಟ್ ಮಿಲ್ಕ್ ಶೇಕ್ ಮಾಡ್ತಿದ್ದೀರಾ? ಎಸ್. ಸೊ ನೀವು ಏನು ಮಾಡ್ಕೊಂಡಿದ್ದೀರಾ? ನಾನು ಆ್ಯಕ್ಚುಲಿ MBA ಇನ್ HR, ಬಟ್ ಇವಾಗ ಐ ಆಮ್ ಲಿವಿಂಗ್ ಇನ್ ಜರ್ಮನಿ. ವೆಕೇಷನ್ಗೆ ಊರಿಗೆ ಬಂದಿದ್ದೆ. ಎಸ್, ಓಕೆ. ಸೊ ಹೇಗೆ ಶುರು ಮಾಡೋದು? ಯಾ, ಫಸ್ಟ್ ನನಗೊಂದು ಬ್ಲೆಂಡರ್ ಕೊಡ್ತೀನಿ. ಬ್ಲೆಂಡರ್ ನಾನಿವಾಗ ಕೋಲ್ಡ್ ಮಿಲ್ಕ್ ತಗೊಂಡಿದ್ದೀನಿ. ಫ್ರೀಸ್ ಮಿಲ್ಕ್. ಹಾಂ, ರೂಮ್ ಟೆಂಪ್ರೇಚರ್ ಇದ್ದರೆ ಐಸ್ ಕ್ಯೂಬ್ಸು ಹಾಕ್ಬೋದು. ಫಸ್ಟ್ ನಾನು ಇದಕ್ಕೆ ಹಾಲು ಹಾಕ್ತೀನಿ. ಸೊ ಚಾಕ್ಲೇಟ್ ಎಷ್ಟು ಕ್ವಾಂಟಿಟಿಯಲ್ಲಿ ತಗೋತೀರಾ ಅಷ್ಟೇ ಕ್ವಾಂಟಿಟಿಯಲ್ಲಿ ಮಿಲ್ಕ್ ಕೂಡ ತಗೋತೀರಾ? ಹೌದು ಹೌದು ಹೌದು. ಸೊ ನಾನೀಗ ಫಾರ್ 2 ಪರ್ಸನ್ಸ್, ಇಬ್ಬರಿಗೆ ಮಾಡುವಂಥದ್ದು ಅಷ್ಟು ತಗೊಂಡು. ಆದಮೇಲೆ ಶುಗರ್ ಡಿಪೆಂಡ್ಸ್ ಆನ್, ನಾನೀಗ 2 ಸ್ಪೂನ್ಸ್ ಹಾಕ್ತೀನಿ, ಮತ್ತು ನೀವು ಬೇಕಿದ್ದರೆ ಜಾಸ್ತಿ ಹಾಕ್ಬೋದು. ಸೊ ಜಾಸ್ತಿ ಸ್ವೀಟ್ ಅಂತ ಬೇಕಿದ್ರೆ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಹೌದು, ಶುಗರ್. ಮತ್ತು ಕಿಟ್ ಕ್ಯಾಟ್, ಚಾಕ್ಲೇಟ್ ಬಾರ್ ಯಾವುದು ಆದಿತ್ತು, ಬಟ್ ಕಿಟ್ ಕ್ಯಾಟ್ ಶುಡ್ ಬಿ ಬೆಟರ್. ನಾನು ಒಂದು 6-7 ಪೀಸಸ್ ಹಾಕ್ತಾ ಇದ್ದೇನೆ. ಹೌದು ಹೌದು, ಪೀಸಸ್ ಹಾಕ್ತಾ ಇದ್ದೀನಿ. ಬಾರ್ ಅಂದರೆ 2 to 3 ಸಾಕು. ಮತ್ತು ಸೊ ಚಾಕ್ಲೇಟ್ ಬಾರ್ಸ್ ಯಾವುದು ಯೂಸ್ ಮಾಡಬಹುದು ಅಂತ ಈಗ ಹೇಳ್ತಾ ಇದ್ದೀರಾ? ಚಾಕ್ಲೇಟ್ ಮಿಲ್ಕ್ ಶೇಕ್. ಹಾಂ ಹೌದು, ಬಟ್ ಕಿಟ್ ಕ್ಯಾಟ್ ತಗೊಂಡ್ರೆ ಕಿಟ್ ಕ್ಯಾಟ್ ಮಿಲ್ಕ್ ಶೇಕ್ ಟೇಸ್ಟಿ ಆಗಿರುತ್ತೆ. ಹೌದು. ಐಸ್ ಕ್ರೀಮ್ ಮತ್ತು ಸೊ ಐಸ್ ಕ್ರೀಮ್ ಯೂಸ್ ಮಾಡ್ತಿದ್ದೀರಾ ಈಗ? ಸೊ ಅದು ಯಾವ ಫ್ಲೇವರ್, ಅಂದರೆ ಯಾವ ಫ್ಲೇವರ್ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಆ ಫ್ಲೇವರ್ ಯೂಸ್ ಮಾಡ್ಕೋಬಹುದು? ಹೌದು ಹೌದು. ಸೊ ನೀವು ಯಾವ ಫ್ಲೇವರ್ ಯೂಸ್ ಮಾಡಿ? ನಾನಿವಾಗ ಬಟರ್ ಸ್ಕಾಚ್. ಯು ಕ್ಯಾನ್ ಟೇಕ್ ಈವನ್ ವೆನಿಲಾ, ಚಾಕ್ಲೇಟು ಆಗ್ಬೋದು. ಆದಮೇಲೆ ಸೊ ನಿಮ್ಮ ಫೇವ್ರೇಟ್ ಈಗ ವೆನಿಲಾ? ಎಸ್ ಎಸ್, ಬಟರ್ ಸ್ಕಾಚ್ ಅಂತ. ಹೌದು ಹೌದು. ಬ್ಲೆಂಡ್ ಮಾಡಿ. ಬ್ಲೆಂಡ್ ಆಗಿದೆ ಅನ್ಕೋತೀನಿ. ಎಸ್, ಆಗಿದೆ. ರೆಡಿ ಇದೆ. ಇಟ್ಸ್ ರೆಡಿ. ಸರ್ವ್ ಮಾಡು. ಸೊ ಥಿಕ್ನೆಸ್ ಇದೆ ಅದರಲ್ಲಿ, ಚಾಕ್ಲೇಟ್ ಪೀಸಸ್ ಕೂಡ ಇರುತ್ತೆ. ಸೊ ಜಾಸ್ತಿ ಬ್ಲೆಂಡ್ ಮಾಡ್ಕೊಂಡ್ರೆ ಫುಲ್ ಪೌಡರ್ ಆಗಿ ಹೋಗುತ್ತಲ್ವಾ ಚಾಕ್ಲೇಟ್? ಸೊ ಸ್ವಲ್ಪ ಕ್ರಂಚಿನೆಸ್ ಸಿಕ್ಕಿದ್ರೆ ಒಳ್ಳೇದಾಗುತ್ತೆ. ತುಂಬ ಚಾಕ್ಲೇಟ್ ಇಷ್ಟಪಡೋರು ಈವನ್ ಸಿರಪ್ ಸಜೆಸ್ಟ್, ಚಾಕ್ಲೇಟ್ ಸಿರಪ್ ಯೂಸ್ ಮಾಡ್ಕೋಬಹುದು. ಎಸ್, ಬೆಸ್ಟ್ ಆ್ಯಂಡ್ ಸಿಂಪಲ್ ಅಂತ ಹೇಳ್ಬೋದಲ್ವಾ? ಕೂಲ್ ಆಗಿರೋದು, ಸ್ವಲ್ಪ ಟೇಸ್ಟಿ ಮತ್ತು ತುಂಬ ಟೇಸ್ಟಿ ಇರ್ಬೋದು, ಬಿಕಾಸ್ ಚಾಕ್ಲೇಟ್ ಯೂಸ್ ಮಾಡಿದಿರಲ್ವಾ ಅಲ್ಲಿ. ಎಸ್, ರೆಡಿ ಆಗಿದೆ ಈಗ? ರೆಡಿ ಆಗಿದೆ, ಬಟ್ ಇನ್ನೂ ಪ್ರೆಸೆಂಟೇಬಲ್, ಇನ್ನೂ ಟೇಸ್ಟಿ ಮಾಡೋದಕ್ಕೆ $1
ಐಸ್ ಕ್ರೀಮ್ ಮತ್ತು ಒಂದು ಚಂಕ್ ಕಿಟ್ ಕ್ಯಾಟದ್ದು ಹೀಗೆ ಸರ್ವ್ ಮಾಡಲಿಕ್ಕೆ ಕೊಡ್ಬೋದು. ಸೊ ರೆಡಿ ಆಗಿದೆ. ಹಾಂ, ಥ್ಯಾಂಕ್ ಯು ಸೋ ಮಚ್. ಈ ಸಮ್ಮರ್ ಸೀಸನ್ಗೆ ದಿ ಬೆಸ್ಟ್ ಅಂತ ಹೇಳ್ಬೋದು. ಸೊ ಈಸಿ ಕೂಡ ಇದೆ, ತುಂಬಾ ಈಸಿ ಆಗಿದೆ. ಸೊ ಯಾರಾದರೂ ಫ್ರೆಂಡ್ಸ್ ಅಥವಾ ಗೆಸ್ಟ್ ಬಂದರೆ ಫಟಾಫಟ್ ಅಂತ ಮಾಡಿ ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ಟೇಸ್ಟ್ ನೋಡೋಣವಾ? ಎಸ್, ನೀವು ಟ್ರೈ ಮಾಡಬೇಕು. ಡೆಲಿಷಿಯಸ್, ತುಂಬ ಚೆನ್ನಾಗಿದೆ, ಟೇಸ್ಟ್ಫುಲ್ ಆಗಿದೆ. ಸೊ ಐಸ್ ಕ್ರೀಮ್ ವಿತ್ ಮಿಲ್ಕ್ ಶೇಕ್ ಇದಂತೂ ತುಂಬಾ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮಾಡಿಕೊಟ್ಟಿದ್ದಕ್ಕೆ. ಎಸ್, ತುಂಬಾ ಟೇಸ್ಟಿ ಆಗಿದೆ. ಸೊ ಸಮ್ಮರ್ ಸೀಸನ್ಗಂತೂ ಯಾರಾದರೂ ಪಕ್ಕನೇ ಮನೆಗೆ ಬಂದರೆ ಗೆಸ್ಟ್ ಆಗಿಲ್ಲ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿಲ್ಲ ಸುರಪ್ಪ ಮಾಡಿ ಕೊಡ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಸೊ ಇದು ಹೇಗೆ ತಯಾರಿಸೋದು ಅಂತ ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಕಿಟ್ ಕ್ಯಾಟ್ ಮಿಲ್ಕ್ ಶೇಕ್ ತಯಾರಿಸೋ ವಿಧಾನ. ಮೊದಲು ತಣ್ಣನೆ ಹಾಲಿಗೆ ರುಚಿಗನುಸಾರವಾಗಿ ಸಕ್ಕರೆ, 3ರಿಂದ 4 ಬಾರ್ ಕಿಟ್ ಕ್ಯಾಟ್ ಚಾಕ್ಲೇಟ್, ಬಟರ್ ಸ್ಕಾಚ್ ಐಸ್ ಕ್ರೀಮ್ ಸೇರಿಸಿ ಬ್ಲೆಂಡ್ ಮಾಡಿಕೊಳ್ಳಿ. ಸರ್ವ್ ಮಾಡುವಾಗ ಮೇಲಿನಿಂದ ಇನ್ನಷ್ಟು ಐಸ್ ಕ್ರೀಮ್ ಹಾಕಿ ಕಿಟ್ ಕ್ಯಾಟ್ ಚಾಕ್ಲೇಟ್ ಬಾರ್ ಅನ್ನು ಇಟ್ಟು ಸರ್ವ್ ಮಾಡಿದರೆ ಸೆಕೆಯ ಬೇಗೆಗೆ ತಂಪಾದ ಕಿಟ್ ಕ್ಯಾಟ್ ಮಿಲ್ಕ್ ಶೇಕ್ ಸವಿಯಲು ಬಲು ಚೆನ್ನ. ತುಂಬಾ ಟೇಸ್ಟಿ ಆಗಿದೆ. ಸೊ ಇದನ್ನೆಲ್ಲ ಖಾಲಿ ಮಾಡ್ಕೊಂಡು ಬರ್ತೀನಿ, ಅಷ್ಟರೊಳಗೆ ನೀವು ತಗೊಳ್ಳಿ ಒಂದು ಪುಟ್ಟ ವಿರಾಮ. ಏನು ಮಾಡ್ತಿದ್ದೀರಿ ನೆಕ್ಸ್ಟ್? ನಾನು ಇವಾಗ ಸ್ವೀಟ್ ಕಾರ್ನ್ ಸೂಪ್ ಮಾಡ್ತೀನಿ. ಸ್ವೀಟ್ ಕಾರ್ನ್ ಸೂಪ್. ಎಸ್, ಸ್ವೀಟ್ ಕಾರ್ನ್ ಅಂದ ತಕ್ಷಣ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಸೊ ನಿಮಗೆ ಸೂಪ್ ಅಂದರೆ ಇಷ್ಟನಾ? ತುಂಬ ಇಷ್ಟ. ಸೊ ಸ್ವೀಟ್ ಅಂತ ಹೇಳಿದ ತಕ್ಷಣ ಸ್ವೀಟ್ ಕಾರ್ನ್ ತುಂಬಾ ಡೆಲಿಷಿಯಸ್ ಆಗಿದೆ. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೇರಿ ಡೇ ಐಸ್ ಕ್ರೀಮ್, ಬೇಕ್ ಸ್ಟುಡಿಯೋ ಹಾಗೂ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಎಸ್, ಕಿಟ್ ಕ್ಯಾಟ್ ಮಿಲ್ಕ್ ಶೇಕ್ ಅಂತೂ ಆಯಿತು ಕುಡ್ದು. ಸೊ ಇನ್ನು ನೆಕ್ಸ್ಟ್ ಸ್ಪೆಷಲ್ ಆಗಿ ಏನು ಡಿಶ್ ಮಾಡಿಕೊಡ್ತಾರೆ ಅಂತ ಕೇಳ್ಕೊಂಡು ಬರುವ. ಎಸ್, ಏನು ಮಾಡ್ತಿದ್ದೀರಿ ನೆಕ್ಸ್ಟ್? ನಾನು ಇವಾಗ ಸ್ವೀಟ್ ಕಾರ್ನ್ ಸೂಪ್ ಮಾಡ್ತೀನಿ. ಸ್ವೀಟ್ ಕಾರ್ನ್ ಸೂಪ್. ಎಸ್, ಸ್ವೀಟ್ ಕಾರ್ನ್ ಅಂದ ತಕ್ಷಣ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಸೊ ಏನು ಹೇಗೆ ಸ್ಟಾರ್ಟ್ ಮಾಡ್ತಿದ್ದೀರಾ? ಫಸ್ಟಿಗೆ ಸ್ವಲ್ಪ ಕಾರ್ನನ್ನು ಬ್ಲೆಂಡ್ ಮಾಡ್ಕೊತಿದ್ದೀರಾ? ಓಕೆ. ಸೊ ಸ್ವೀಟ್ ಕಾರ್ನ್ ಯೂಸ್ ಮಾಡ್ತಿದ್ದೀರಾ? ಹೌದು. ಸೊ ಎಷ್ಟು ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀರಾ ಕಾರ್ನ್? ಡಿಪೆಂಡ್ಸ್ ಆನ್ ದ ಪರ್ಸನ್ ಎಷ್ಟು ಮಾಡ್ತೀರಾ ಅಂತ. ನಾನು ಪ್ರಿಪೇರಿಂಗ್ ಫಾರ್ ಇಬ್ಬರಿಗೆ, 2 ಪರ್ಸನ್ಸ್. ಹೌದು. ಸೊ ಫಸ್ಟಿಗೆ ಇದರ ಅರ್ಧದಷ್ಟನ್ನು ಬ್ಲೆಂಡ್ ಮಾಡುವ. ಸ್ವಲ್ಪ ನೀರು, ಸಾಕು. ಫೈನ್ ಪೇಸ್ಟ್ ಮಾಡಬೇಕು. ಫೈನ್ ಪೇಸ್ಟ್ ಆಗಬೇಕಾ? ಓಕೆ. ಪೇಸ್ಟ್ ಆಗಿದೆ ಅಂದ್ಕೊಳ್ತೀನಿ. ಹೌದು, ರೆಡಿ ಆಗಿದೆ. ಹೌದು. ಇವಾಗ ಮತ್ತೆ ಇದನ್ನು ಮಿಕ್ಸ್ ಮಾಡಬೇಕು. ಒಂದು ಬಾಣಲೆ ಬೇಕಾ? ಇದಕ್ಕೆ ಕಾರ್ನ್. ಓಕೆ, ಉಳಿದಷ್ಟು ಕಾರ್ನ್ ಈಗ ಯೂಸ್ ಮಾಡ್ತೀವಿ. ಕಾರ್ನ್. ಸೊ ಈ ಥರ ಕುಕ್ಕಿಂಗ್ ಅಲ್ಲಿ ಜರ್ಮನಿಯಲ್ಲೂ ಮಾಡ್ತಿರ್ತೀರಾ? ಹೌದು, ಮಾಡ್ತೀರಾ. ಸೊ ಏನು ಸ್ಪೆಷಲ್ ಅಡುಗೆ ಗೊತ್ತಿದೆ ಜರ್ಮನಿದು? ಜರ್ಮನ್ ಕಾರ್ಟೋಫಲ್ ಅಂದರೆ ಪೊಟೆಟೋಸ್ ಇದ್ದು ತುಂಬ ಅಲ್ಲಿ ಯೂಸ್ ಮಾಡೋದು. ಸೊ ಅದು ಮಾಡ್ತೇನೆ. ಮತ್ತು ಕೇಕ್ ಅಲ್ಲಿದು ವೈನಾಕ್ಸ್ ಅಂದರೆ ಕ್ರಿಸ್ಮಸ್ ಇದ್ದು ಕೇಕ್ ಮಾಡ್ತೇನೆ. ಕ್ಯಾರೆಟ್ಸ್ ಮತ್ತು ಬೀನ್ಸ್, ಈ 3 ವೆಜಿಟೇಬಲ್ಸ್. ಈಗ ಸೊ ಕಾರ್ನ್, ಕ್ಯಾರೆಟ್ ಹಾಗೂ ಬೀನ್ಸ್ ಯೂಸ್ ಮಾಡ್ತೀರಾ? ನೀರು, ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿ.
ಸಾಕು. ಸ್ವಲ್ಪ ಮಿಕ್ಸ್ ಮಾಡುವ. ಫೈನ್ ಚಾಪ್ಡ್ ವೆಜಿಟೇಬಲ್ಸ್ ಯೂಸ್ ಮಾಡ್ತಿದ್ರೆ ಕ್ಯಾರೆಟ್ ಹಾಗೂ ಬೀನ್ಸ್ ಮಿಕ್ಸ್ ಮಾಡಿ ಈಗ ಬಾಯ್ಲ್ ಮಾಡುವ. ಒಂದು 2 ಮಿನಿಟ್ಸ್ ಬಾಯ್ಲ್ ಆದಮೇಲೆ ಆ ಪೇಸ್ಟನ್ನು ಹಾಕಿ. ಹೌದು. ಸೊ ಕುಕ್ಕಿಂಗ್ ಅಂದರೆ ಇಷ್ಟವಾ ತುಂಬ? ಹೌದು. ಇಂಟ್ರೆಸ್ಟ್ ಇದೆ. ಇಂಟ್ರೆಸ್ಟ್ ಇದೆ. ಸೊ ಯಾರಿಂದ ಕಲ್ತ್ರಿ ಕುಕ್ಕಿಂಗ್? ಕಲ್ತದ್ದು ನನ್ನ ಅಮ್ಮನಿಂದ. ಅಮ್ಮ ಇಸ್ ಅ ಇನ್ಸ್ಪಿರೇಷನ್ ಅಂತ ಹೇಳ್ತೇವೆ. ಸೊ ಇನ್ನು ಸೊ ಬಾಯ್ಲ್ ಆಗ್ತಿದೆ. ಹೌದು. ಈ ಮಾಡಿದ ಪೇಸ್ಟನ್ನು ಸೊ ಈಗ ಫುಲ್ ತಿಕ್ಕಾಗಿ ಅದು ಬಾಯ್ಲ್ ಆಗ್ತದೆ. ಹೌದು. $5 to 7 minutes ಕುಕ್ ಬಾಯ್ಲ್ ಆಗಿ. ಸೊ ಹೇಗಿದೆ ಜರ್ಮನಿ? ಮಂಗಳೂರು ಒಳ್ಳೆದಾ ಜರ್ಮನಿ ಒಳ್ಳೆದಂತ ಆಗುತ್ತಾ? ಜರ್ಮನಿ ಇಸ್ ಅ ನೈಸ್ ಕಂಟ್ರಿ, ಬಟ್ ನಮಗೆ ನಮ್ಮ ಊರೇ ಬೆಸ್ಟ್. ಎಸ್, ನಮ್ಮ ಮಂಗಳೂರು ಬೆಸ್ಟ್. ಬಾಯ್ಲ್ ಆಗ್ತಾ ಇದೆ. ಹೌದು. ಸೊ ನಿಮಗೆ ಸೂಪ್ ಅಂದರೆ ಇಷ್ಟನಾ? ತುಂಬ ಇಷ್ಟ. ಸೊ ಯಾವ ವೆರೈಟಿ ಸೂಪ್ಸ್ ಎಲ್ಲ ಮಾಡ್ತೀರಾ? ಟೊಮ್ಯಾಟೊ ಸೂಪ್ ಆಸ್ ಯೂಶುವಲ್, ಮತ್ತು ಸ್ವೀಟ್ ಕಾರ್ನ್ ಯಾವಾಗಲೂ ಮಾಡ್ತೇನೆ. ನಿಮ್ಮ ಫೇವ್ರೇಟ್ ಅನ್ಸುತ್ತೆ ಅಲ್ವಾ? ಮತ್ತು ಮಶ್ರೂಮ್ ಸೂಪ್. ಮಶ್ರೂಮ್ ಬಾಯ್ಲ್ ಆಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಸ್ವಲ್ಪನೇ ಹಾಕೋದು, ಬೇಕಿಸಿದ್ರೆ ಹಾಕ್ಬೋದು. ಸ್ವಲ್ಪ ವಿನೆಗರ್ ಯೂಸ್ ಮಾಡಿ. ವಿನೆಗರ್ ಸ್ವಲ್ಪ ಟೇಸ್ಟಿಯಾಗಿ, ಸ್ವಲ್ಪ ಹುಳಿ ಬರಲಿ. ಸ್ವಲ್ಪ ವಿನೆಗರ್ ಆದಮೇಲೆ ಕಾರ್ನ್ಫ್ಲೋರ್ ಪೇಸ್ಟ್ ಮಾಡಬೇಕು. ಓಕೆ, ಕಾರ್ನ್ಫ್ಲೋರ್ ಯೂಸ್ ಮಾಡ್ತೀರಾ? ಸೊ ಇದೇನು ಥಿಕ್ನೆಸ್ ಬರೋದಕ್ಕೋಸ್ಕರ ಯೂಸ್ ಮಾಡಿ. 1 ಸ್ಪೂನ್ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಸಾಕು. ಇದೊಂದು ಚೂರು ಯೂಸ್ ಮಾಡಿದರೆ ಸಾಕಾಗುತ್ತೆ. ಹೌದು. 1 ಸ್ಪೂನ್ ಅಷ್ಟು ಸಾಕು. 1 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ. ಸೊ ಇನ್ನೂ ಕೂಡ ಬೇಕು. ಹೌದು. ಇದು ರೆಡಿ ಆಗಿದೆ. ಈಗ ಫ್ಲೇಮ್ ಆಫ್ ಮಾಡುವ. ಥಿಕ್ನೆಸ್ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ಇವಾಗ ಗಾರ್ನಿಶಿಂಗಿಗೆ ಸ್ಪ್ರಿಂಗ್ ಆನಿಯನ್ಸ್. ಓಕೆ. ಆ್ಯಂಡ್ ಸ್ವಲ್ಪ ಪೆಪ್ಪರ್ ಪೌಡರ್. ಸೊ ಸ್ವೀಟ್ ಕಾರ್ನ್ ಸೂಪ್ ರೆಡಿಯಾಗಿದೆ. ಪ್ಲೀಸ್ ಟೇಸ್ಟ್. ಥ್ಯಾಂಕ್ ಯು ಸೋ ಮಚ್. ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಕೊಡ್ತಿದೆ. ಸೊ ಸ್ಪ್ರಿಂಗ್ ಆನಿಯನ್ಸ್ ಯೂಸ್ ಹಾಗೂ ಪೆಪ್ಪರ್ ಪೌಡರ್ ಯೂಸ್ ಮಾಡಿದ್ರಲ್ಲ, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್. ಅಪೂರ್ವ ಅವರು ಸ್ವೀಟ್ ಕಾರ್ನ್ ಸೂಪ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ತುಂಬಾ ಡೆಲಿಷಿಯಸ್ ಸ್ಮೆಲ್ ಕೂಡ ಬರ್ತಿದೆ. ಸೊ ನೀವು ಹೇಗೆ ಮಾಡೋದಂತ ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಸ್ವೀಟ್ ಕಾರ್ನ್ ಸೂಪ್ ತಯಾರಿಸುವ ವಿಧಾನ. ಮೊದಲು ಸ್ವೀಟ್ ಕಾರ್ನನ್ನು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬಾಣಲಿಗೆ ಇನ್ನುಳಿದ ಕಾರ್ನ್, ಕ್ಯಾರೆಟ್, ಬೀನ್ಸ್ ಸ್ವಲ್ಪ ನೀರನ್ನು ಹಾಕಿ ಬೇಯಿಸಿ.
ತರಕಾರಿ ಬೆಂದ ನಂತರ ರುಬ್ಬಿದ ಸ್ವೀಟ್ ಕಾರ್ನ್ ಸೇರಿಸಿ ಕುದಿಸಿ. ಕುದಿ ಬಂದ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ವೆನಿಗರ್, ತೆಳು ಮಾಡಿದ ಕಾರ್ನ್ಫ್ಲೋರ್ ಸೇರಿಸಿ ಕುದಿಸಿಕೊಳ್ಳಿ. ಕೊನೆಯಲ್ಲಿ ಸ್ಪ್ರಿಂಗ್ ಆನಿಯನ್, ಕರಿಮೆಣಸು ಪುಡಿ ಉದುರಿಸಿ ಸರ್ವ್ ಮಾಡಿದರೆ ಬಿಸಿ ಬಿಸಿ ಸ್ವೀಟ್ ಕಾರ್ನ್ ಸೂಪ್ ಸವಿಯಲು ಸಿದ್ಧ. ಸೊ ಸೂಪ್ ಅಂತೂ ರೆಡಿ ಮಾಡಿ ಕೊಟ್ರಿ. ಸೊ ಟೇಸ್ಟ್ ಮಾಡೋದನ್ನ ಭಾಗ್ಯ ಅಂತ ಹೇಳ್ಬೇಕು, ಯಾಕಂದ್ರೆ ಜರ್ಮನಿಯಿಂದ ಬಂದು ನನಗೋಸ್ಕರ ಟೇಸ್ಟಿ ಆ್ಯಂಡ್ ಹೆಲ್ದಿ ಫುಡ್ ಮಾಡಿಕೊಟ್ರಿ. ಸೊ ನೀವು ಕೂಡ ಟ್ರೈ ಮಾಡಬೇಕು. ಸೊ ಸ್ವೀಟ್ ಅಂತ ಹೇಳಿದ ತಕ್ಷಣ ಸ್ವೀಟ್ ಕಾರ್ನ್ ತುಂಬಾ ಡೆಲಿಷಿಯಸ್ ಆಗಿದೆ. ಸೊ ಯಾವುದೇ ಟೇಸ್ಟ್ ಮೇಕರ್ ಯೂಸ್ ಮಾಡದೆ ಹೆಲ್ದಿ ಆ್ಯಂಡ್ ಹೈಜಿನಿಕ್ ಅಂತ ಹೇಳ್ಬೋದು. ಸೊ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೇನೆ, ತುಂಬಾ ಟೇಸ್ಟಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತಿದೆ ನಮಗೆ ಶೋ ಬಂದು? ಫಸ್ಟ್ ಆಫ್ ಆಲ್ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಟಿವಿ ಆ್ಯಂಡ್ ಸವಿರುಚಿ ಕಾರ್ಯಕ್ರಮ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗ್ತಿದೆಯಾ? ಹೌದು. ಎಸ್, ನನಗೂ ಕೂಡ ತುಂಬಾ ಸಂತೋಷ ಆಗ್ತಿದೆ. ಬಿಕಾಸ್ ಈಸಿ ಮೇಕರ್ ಅಂತ ಹೇಳ್ಬೋದು 2 ಡಿಶ್ ಕೂಡ. ಸೊ ಕಿಟ್ ಕ್ಯಾಟ್ ಮಿಲ್ಕ್ ಶೇಕ್ ಮಾಡಿಕೊಟ್ರಿ. ಸೊ ಅದಂತೂ ಬೆಸ್ಟ್ ಆ್ಯಂಡ್ ಸಿಂಪಲ್, ಟೇಸ್ಟಿ ಕೂಡ ಇತ್ತು. ಹಾಗೆ ಇದು ಕೂಡ ತುಂಬಾ ಟೇಸ್ಟಿ ಆಗಿದೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಬಂದದ್ದು. ಥ್ಯಾಂಕ್ ಯು ಸೋ ಮಚ್. ಎಸ್, ಹಾಗೆ ಸನ್ ಪ್ರೀಮಿಯಂರವರ ವತಿಯಿಂದ ಒಂದು ಕಿರು ಕಾಣಿಕೆ. ಥ್ಯಾಂಕ್ ಯು ಸೊ ಮಚ್. ಹಾಗೂ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಇನ್ನೊಂದು ಕಿರು ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಇವತ್ತು ಅಪೂರ್ವ ಸುವರ್ಣ ಅವರು ಈಸಿ ಆ್ಯಂಡ್ ಟೇಸ್ಟಿ ಫುಡ್, ಅದು ಕೂಡ ಹೆಲ್ತಿ ಆ್ಯಂಡ್ ಹೈಜಿನಿಕ್ ಫುಡ್ ಅಂತಲೇ ಹೇಳ್ಬೋದು. ಸೊ ಈಸಿ ಮೇಕರ್ ಆಗಿತ್ತು. ಸೊ ನೀವು ಕೂಡ ಕಲ್ತ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ಸಂಚಿಕೆಗಾಗಿ ನೀವು ಕಾಯ್ತಾ ಇರಬೇಕು. ಅಲ್ಲಿವರೆಗೆ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.